ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನ ದೇವಂದಬೆಟ್ಟು ಕಳ್ಳಿಗೆ ಇದರ ವರ್ಷಾವಧಿ ಉತ್ಸವಕ್ಕೆ ಪೂರ್ವಭಾವಿ ತಯಾರಿ ನಡೆಯುತ್ತಿದೆ. ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ಉಚ್ಚಳತ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ದಿನಾಂಕ 14/1/2020 ಮಂಗಳವಾರ ಬೆಳಗ್ಗೆ 10:30ಕ್ಕೆ ಧ್ವಜಾರೋಹಣದೊಂದಿಗೆ ಮೊದಲುಗೊಂಡು ಮುಂದಿನ 5 ದಿನಗಳ ತನಕ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ ಎಂದು ಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಸುರೇಶ್ ಶೆಟ್ಟಿ ಮೋಡಂಕಾಪುಗುತ್ತು ಮಾಹಿತಿ ನೀಡಿದರು. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं वन्दे विष्णुं भवभयहरं सर्वलोकैकनाथम्. औषधे चिन्तयेद् विष्णुं भोजने च जनार्दनं शयने पद्मनाभं च विवाहे च प्रजापतिं युद्धे चक्रधरं देवं प्रवासे च त्रिविक्रमं नारायणं तनुत्यागे. ಪೆರೋಡಿ ಶ್ರೀ ಲಕ್ಷ್ಮೀ ವಿಷ್ಣು ದೇವಸ್ಥಾನ ದೇವಂದಬೆಟ್ಟು ಕಳ್ಳಿಗೆ ಇದರ ವಾರ್ಷಿಕ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ತಾರೀಕು 14ರಿಂದ 18ರವರೆಗೆ ನಡೆಯುವ ಜಾತ್ರೆಗೆ ಊರಿನ ಎಲ್ಲ ಭಕ್ತಾಭಿಮಾನಿಗಳು ಬಂದು ತನುಮನ ಧನಗಳಿಂದ ಸಹಾಯಗಳನ್ನಿಟ್ಟು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಉತ್ಸವ ಸಮಿತಿಯ ಅಧ್ಯಕ್ಷನಾದ ನಾನು ಹಾಗೂ ಎಲ್ಲ ಸಮಿತಿಯ ಸದಸ್ಯರ ಪರವಾಗಿ ಆದರದ ಸ್ವಾಗತ ಬಯಸುತ್ತೇನೆ. ಧನ್ಯವಾದಗಳು. ಬಳಿಕ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರಾದ ಪ್ರಕಾಶ್ ಬಿ ಶೆಟ್ಟಿ ಶ್ರೀಶೈಲ ತುಂಬೆ ಜಾತ್ರಾ ಮಹೋತ್ಸವದ ಬಗ್ಗೆ ಮಾಹಿತಿ ನೀಡಿದರು. ಪೆರೋಡಿ ಶ್ರೀ ಲಕ್ಷ್ಮೀ ವಿಷ್ಣು ದೇವಸ್ಥಾನ ದೇವಂದಬೆಟ್ಟು ಕಳ್ಳಿಗೆ ನೆತ್ತ ಆಷೇಢ ವಾರ್ಷಿಕ ಮಹೋತ್ಸವ ನಡುಪುತ್ತೊಂದು ಮಸ್ತ್ ವರ್ಷದಿಂದ ಯಾನ ನಿಕಟಪೂರ್ವ ಅಧ್ಯಕ್ಷ ಅದು ನೆಲೆಟ್ಟು ಈ ವಾರ್ಷಿಕದ ಮಹೋತ್ಸವದ ಜಾತ್ರೆಯ ಸಂದರ್ಭಗಳು ಊರದ ಪೂರ ಭಕ್ತಾಭಿಮಾನಿಗಳು ಬತ್ತದು ತನುಮನ ದನಟ್ಟು ಸಹಾಯ ಮಲ್ತಂದು ಈ ದೇವಸ್ಥಾನದ ವಿಷ್ಣುನ ಲಕ್ಷ್ಮೀ ವಿಷ್ಣುದೇವರನ್ನ ಆಶೀರ್ವಾದ ಪಾತ್ರ ಪಣ್ಣದು ಕಳಗಲ್ಲಿ ವಿನಂತಿ ಮಲ್ತಂದುಲ್ಲೆ ಅಂಚನೆ 3 ವರ್ಷೋಡು ಯಾನು ಒಂಜಿ ಆಡಳಿತ ಸಮಿತಿ ಅಧ್ಯಕ್ಷ ಆದ ಇತ ನಿಕಟಪೂರ್ವ ಅಧ್ಯಕ್ಷ ಆದ ನೆಲೆಟಿ ಮಾತರೆಗಳ ಸ್ವಾಗತ ಮಲ್ತಂದು. ಈ ವೇಳೆ ಕೆ ಶಿವರಾಮ ಶಿಬರಾಯ ದೇವಂದಬೆಟ್ಟು ಮಾತನಾಡಿ ಪೆರೋಡಿ ಶ್ರೀ ಲಕ್ಷ್ಮೀ ವಿಷ್ಣು ದೇವಸ್ಥಾನಗಳು 14 ವರ್ಷದ నుంచి ಮಕರ ಸಂಕ್ರಮಣ ಶುರುವಾದ 5 ದಿನದ ಜಾತ್ರೆ ನಡೆಸುವ ಧ್ವಜಸ್ತಂಭ ಪ್ರತಿಷ್ಠಾನ ಬೊಕ್ಕ ಅಂಚಿನ ಈ ವರ್ಷದ ಮಕರ ಸಂಕ್ರಮಣ 14/1/2020 ಇಸ್ವಿ ಇದು 18/1/2020 ದೇವರ ವರ್ಷಾವಧಿ ಜಾತ್ರೆ ನಡೆಯುತ್ತದೆ. ಆ ಉದ್ದೇಶವಾಗಿ ಗ್ರಾಮದಗಳಿಗೆ ವಿಶೇಷ ಹೇಳಿಕೆಗೆ ವಿಜಯದಗಳಿಗೆ ವಿಶೇಷಗಳಿಗೆ ಕೊಂಡಾಗ ಗ್ರಾಮದಗಳಿಗೆ ಅಥವಾ ಗೊತ್ತಿತ್ತು ನಾಟಿ ಉಂಟು ನೋಡ್ತಾರೆ ಅವರ ಮಾತೆಲ್ಲ ಸಮಸ್ತ ಭಕ್ತಾಗೆಲ್ಲ ಈ 5 ದಿನದ ಜಾತ್ರೆ ಎಲ್ಲ ಬರ್ತದೆ. ದೇವರನ್ನ ಕಿಂಚಿತ್ ಸೇವೆ ಬರ್ತದೆ.
ಅದನ್ನ ಅನುಗ್ರಹವು ಪಾತ್ರರಾಗಿಕೊಂಡು ದೇವಸ್ಥಾನದ ಕುರಿತು ಗುಂಬುಲ ನಿಕಟಪೂರ್ವ ಇಲ್ಲಿ ಸಮಿತಿಯ ಸದಸ್ಯರಾಗಿ ನಾನು ಮಾತು ಕಳಕಳಿಸಿ ವಿನಂತಿವಂತಂದು. ಈ ಸಂದರ್ಭದಲ್ಲಿ ಪದ್ಮನಾಭರಾವ್ ಕನಪಾಡಿ, ಶಶಿಕಲಾ ಶೆಟ್ಟಿ ಮೋಡಂಕಾಂಪುಗುತ್ತು, ರವಿರಾಜ್ ಜೈನ್ ಮಾಟಂಗೆ ಮೊದಲಾದವರು ಉಪಸ್ಥಿತರಿದ್ದರು.